ಸರ್, ಇವತ್ತು ಪರಿಸರ ಸಂರಕ್ಷಣೆಯ ಕುರಿತಾಗಿ ಪ್ರಥಮವಾಗಿ ಯಾವ ದೇಶ ಚಿಂತನೆಯನ್ನು ಮಾಡಿತ್ತು ಮತ್ತು ಹೇಗೆ ಇದನ್ನು ಅನುಷ್ಠಾನಗೊಳಿಸಲಿಕ್ಕೆ ಪ್ರಯತ್ನ ನಡೆಸಿತ್ತು ಸರ್? ಈ ವಿಚಾರವಾಗಿ ತಾವು ಒಂದು ಸ್ವಲ್ಪ ಹೇಳ್ಬೋದು. ಇದಕ್ಕಿಂತ ಮುಂಚೆ ಸ್ವಲ್ಪ ಇಂಟ್ರೊಡಕ್ಷನ್ ಪರಿಸರದ ಬಗ್ಗೆ ತಾವು ಕೊಡ್ಬೋದು. ಒಂದು ಮಾತು ಹೇಳ್ತೇನೆ, ನರ್ಚರ್ ನೇಚರ್. ಒಂದು ವರ್ಬ್ ಉಂಟು, ಒಂದು ನೌನ್ ಉಂಟು. ಪರಿಸರ ದಿನಾಚರಣೆ ಕೇವಲ ಒಂದು ದಿವಸಕ್ಕೆ ಆಚರಣೆ ಮಾಡುವಂಥ ಗೌಜು ಮಾಡುವಂಥ ಕಾರ್ಯಕ್ರಮ ಅಲ್ಲ. ಡೇ ಟು ಡೇ ಲೈಫ್ ಇನ್ ಅವರ್ ಲೈಫ್. ಕರೆಕ್ಟ್. ಪ್ರಕೃತಿ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಒಂದು ಭೂಮಿ, ಒಂದು ಭವಿಷ್ಯ ನಮಗೆಲ್ಲರಿಗೂ ಕೂಡ. ಕೆಲವರು ಫೇಸ್ಬುಕ್, ಟ್ವಿಟರ್, ಮೊಬೈಲ್, ವ್ಯಾಟ್ಸಪ್ಪಲ್ಲಿ ಶುಭಾಶಯ ಅಂತ ಹೇಳ್ತಾರೆ. ನನಗೆ ಸ್ವಲ್ಪ ಬೇಸರ ಕಾಣ್ತದೆ. ಯಾಕೆಂದರೆ ಅದಕ್ಕಿಂತ ಹೆಚ್ಚು ತಿಳ್ಕೊಳ್ಳುವಂಥ ಜವಾಬ್ದಾರಿ ತುಂಬ ಎಲ್ಲರಿಗೂ ಉಂಟು ಇದರಲ್ಲಿ. ಕರೆಕ್ಟ್. ಕೇವಲ ಅಷ್ಟಕ್ಕೆ ಮುಗಿಸುವುದಲ್ಲ, ಅದು ಪರಿಸರದ ಬಗ್ಗೆ ನಾವು ಎಷ್ಟು ಚಿಂತನೆ ಮಾಡಿದ್ದೇವೆ, ಹೇಗೆ ಮಾಡ್ಬೋದು, ಉಳಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನಗಳು ಮಾಡ್ಬೋದು ಎಂಬುದನ್ನು ಪ್ರತಿಯೊಬ್ಬ ಚಿಂತಿಸುವ ಕಾಲ ಆಗಿದೆ. ಪರಿಸರ ಇವತ್ತು ನಾವಿಲ್ಲದೆ ಮರಗಳು ಬದುಕಬಹುದು, ಆದರೆ ಮನುಷ್ಯ ಇಲ್ಲದೆ ಮರ ಬದುಕಬಹುದು, ಆದರೆ ಮರಗಳು ಮನುಷ್ಯನಿಲ್ಲದೆ ಕೂಡ ಬದುಕಬಲ್ಲವು ಎಂಬುದನ್ನು ನಾವು ಖಂಡಿತವಾಗಿ ಆಲೋಚನೆ ಮಾಡುವಲ್ಲಿ ಎಡವಿದ್ದೇವೆ ಅಂತ ನನಗೆ ಕಾಣುತ್ತದೆ. ಓಕೆ, ಸರಿ ಸರ್. ಈಗ ನಾನು ಈಗಾಗಲೇ ನಾವು ಹೇಳಿದಾಗೆ ಪರಿಸರ ಸಂರಕ್ಷಣೆ ಕುರಿತಾಗಿ ಪ್ರಥಮವಾಗಿ ಯಾವ ದೇಶ ಚಿಂತನೆ ನಡೆಸಿತ್ತು ಮತ್ತು ಹೇಗೆ ಅದನ್ನು ಅನುಷ್ಠಾನಕ್ಕೆ ಪ್ರಯತ್ನ ಮಾಡಿತ್ತು ಸರ್? 1968ರಲ್ಲಿ ಪ್ರಥಮತವಾಗಿ ಸ್ವೀಡನ್ ದೇಶ, ಜಗತ್ತಿನ ಸ್ವೀಡನ್ ದೇಶ ಪ್ರಥಮತವಾಗಿ ಚಿಂತನೆ ಮಾಡಿತ್ತು. ಯಾಕಂದರೆ 57 ವರ್ಷಗಳಿಂದ ಭೂಮಿ ಬಿಸಿಯಾಗಲಿಕ್ಕೆ ಪ್ರಾರಂಭ ಮಾಡಿತ್ತು. ಅವರು ಪಕ್ಕನೆ ಚಿಂತನೆ ಮಾಡಿದರು. ಅದನ್ನು ವಿಶ್ವಸಂಸ್ಥೆಯಲ್ಲಿ ಆ ದೇಶ ಅದನ್ನು ಅಂಗೀಕಾರ ಮಾಡಬೇಕಾಯಿತು. 72ರಲ್ಲಿ ವಿಶ್ವಸಂಸ್ಥೆಯ ಸಭೆಯಲ್ಲಿ ಆ ವಿಷಯವನ್ನು ಅಂಗೀಕಾರಕ್ಕೆ ಪ್ರಸ್ತಾಪ ಮಾಡಿದರು. 1973ರಲ್ಲಿ ಪ್ರಥಮ ವಿಶ್ವ ಪರಿಸರ ದಿನಾಚರಣೆ ಅನೇಕ ರಾಷ್ಟ್ರಗಳು ಈ ಜಗತ್ತಿನಲ್ಲಿ ಮಾಡಿವೆ ಎಂಬುದು ಸಂತೋಷ ವಿಷಯ. 1974ರಲ್ಲಿ ಇದು ನಮ್ಮ ದೇಶದಲ್ಲಿ ಕಾನೂನಾಗಿ ಜಾರಿಗೆ ಬಂದಿದೆ. ಪರಿಸರ ಸಂರಕ್ಷಣೆ ಮಾಡುವುದು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಮೇತವಾಗಿ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಈಗ ಕಾನೂನಾಗಿ ಬಂದಿದೆ. ಹಾಗಾಗಿ ಪ್ರತಿ ವರ್ಷ ಸಂಭ್ರಮಾಚರಣೆಯಿಂದ ಪರಿಸರ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಎಂಬುದು ಸ್ವಲ್ಪ ಸಂತೋಷದ ವಿಷಯ ಅಂತ ನನಗೆ ಕಾಣುತ್ತದೆ. ಸರ್, ಇದಕ್ಕೆ ಪೂರಕವಾಗಿ ಈ ಪರಿಸರ ಎಂದ್ರೇನು ಮತ್ತು ಈ ಪರಿಸರ ಎಂದ್ರೇನು ಅಂತದ್ರಲ್ಲೇ ಅರ್ಥ ಮಾಡಿಕೊಳ್ಳುವಲ್ಲಿ ಜಗತ್ತು, ಮನುಷ್ಯ ಏನಾದರೂ ಸೋತಿದ್ದಾನೆ? ಯಾವ ರೀತಿ ತಮ್ಮ ಒಂದು ಅಭಿಪ್ರಾಯ ಹೇಗೆ ಸರ್? ಪರಿಸರ ಎಂದ್ರೇನು? ಎಸ್, ಒಳ್ಳೆ ಪ್ರಶ್ನೆ ಕೇಳಿದೆ. ಪರಿಸರ ಅಂದರೆ ನಾನು ಕಲಿತದ್ದು ದ ಸರೌಂಡಿಂಗ್ಸ್ ಇನ್ ವಿಚ್ ವಿ ಲಿವ್ ಅಂತ ಒಂದು ವಾಕ್ಯ ಇತ್ತು, ನಾವು ಕಲಿತದ್ದು. ಹಾಗಂತ ಈಗ ಲೇಟೆಸ್ಟ್ ಡೆಫಿನೇಷನ್ ಏನಾಗಿದೆ ಅಂದರೆ, ಇಲ್ಲಿಂದ ನಮ್ಮ ಈಗ ಟಿ ವಿ ಕಾರ್ಯಕ್ರಮದಿಂದ ಉತ್ತರ ಧ್ರುವ ದಕ್ಷಿಣ ಧ್ರುವ ತನಕ ಪರಿಸರವನ್ನು ಕಾಪಾಡುವ ಜವಾಬ್ದಾರಿ ಎಲ್ಲರಿಗೂ ಆಗಿದೆ. ಯಾಕೆಂದರೆ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ ಮಾಡ್ತಾ ಇದ್ದೇವೆ. ಅದನ್ನು ಹಾಗಾಗಿ ರಕ್ಷಣೆ ಮಾಡುವಲ್ಲಿ ಇಡೀ ಭೂಮಿಯನ್ನೇ ಒಳಗೊಂಡಿದೆ ಅಂತ ನನ್ನ ಭಾವನೆ ಉಂಟು. ಹಾಗಾಗಿ ಇದು ಎಲ್ಲರ ಜವಾಬ್ದಾರಿ, ನಿಮ್ಮ ಒಬ್ಬರ ಜವಾಬ್ದಾರಿ ಅಲ್ಲ, ಎಲ್ಲರ ಜವಾಬ್ದಾರಿ ಆಗಿದ್ದುಕೊಂಡು ನಾವೆಲ್ಲರೂ ಪರಿಸರ ರಕ್ಷಣೆಯಲ್ಲಿ ತೊಡಗಿದರೆ ಮುಂದಕ್ಕಾದರೂ ಸ್ವಲ್ಪ ಸುಖವನ್ನು ಕಾಣಬಹುದು ಈ ಪ್ರಪಂಚದಲ್ಲಿ ಅಂತ ನನ್ನ ಭಾವನೆ ಕಾಣ್ತದೆ ನನಗೆ. ಸರ್, ಈಗ ಈ ಪರಿಸರದ ವಿಚಾರವಾಗಿ ತಾವೀಗ ಪರಿಸರ ಎಂದ್ರೆ ಏನಂತ ವಿಚಾರವಾಗಿ ತಾವು ಹೇಳಿದ್ರೆ, ಈಗ ಪರಿಸರ ಬಗ್ಗೆ ಇದು ಇವತ್ತು ನಿನ್ನೆಯ ಒಂದು ಕಾನ್ಸೆಪ್ಟ್ ಅಲ್ಲ. ರಾಮಾಯಣ ಮಹಾಭಾರತದಲ್ಲಿ ಏನಾದರೂ ಉಲ್ಲೇಖ ಆಯ್ತಾ? ಯಾಕೆ ಕೇಳಿದೆ ಅಂದ್ರೆ, ಈಗ ತಾವು ಹವ್ಯಾಸಿ ಯಕ್ಷಗಾನ ಕಲಾವಿದರು ಕೂಡ, ಹಾಗಾಗಿ ಈ ಬಗ್ಗೆ ತಾವು ತಿಳ್ಕೊಂಡಿರ್ತೀರಿ ಅಂತ ಭಾವಿಸಿದೆ ನಾನು. ಸಂತೋಷ ವಿಷಯ. ನಾನೊಬ್ಬ ಯಕ್ಷಗಾನ ಹವ್ಯಾಸಿ ಕಲಾವಿದ. ಹಾಗಂತ ಯಕ್ಷಗಾನದಲ್ಲಿ ಕೂಡ ನಾನು ನೋಡಿಕೊಂಡು ಬಂದು ಎಲ್ಲಾದರೂ ವಿಷಯ ಸಿಗ್ತದ ಅಂತ ಸಿಕ್ಕಿತು ನನಗೆ. ರಾಮಾಯಣದಲ್ಲಿ ಒಂದು ಪದ್ಯವೇ ಉಂಟು ಪರಿಸರದ ಬಗ್ಗೆ. ನೋಡಿ ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಪರ್ಣಶಾಲೆಯ, ರೂಢಿಪಾಲರು ಪಂಚವಟಿ ಆ ಕಾಡಿನೊಳಗೆ, ವನದ ಫಲಗಳ ದಿನದಿ ತಾ ತಂದು ಕೊಡುವನು. ಸುಂದರವಾಗಿ ದಿನಗಳನ್ನು ಕಳೆದರು ಅಂತ ರಾಮಾಯಣದಲ್ಲಿ. ಯಾಕೆ ಕೇಳಿದರೆ, ನಮ್ಮ ನರ್ಮದಾ ನದಿಯಲ್ಲಿ ಬರುವಂಥ ರಾಮಾಯಣದ ಕಥೆಗಳಲ್ಲೆಲ್ಲ ಹಾಗಾದರೆ ಕಾಡು ಸಂತೋಷದಲ್ಲಿ ಕಳೆದಿದ್ದಾರೆ 14 ವರ್ಷ ಅಂತ ಕಂಡು ಬರ್ತದೆ. ಎಲ್ಲಿಯೂ ಕೂಡ ಕಷ್ಟ ಆಯಿತು, ದುಃಖ ಆಯಿತು ಅಂತ ನಾನು ನೋಡಿದ ಪದ್ಯಗಳು ಎಲ್ಲಿಗೆ ನನಗೆ ಕಾಣಲಿಲ್ಲ. ಹಾಗಾಗಿ ಪರಿಸರ ಎಂಬುದು, ಕಾಡು ಎಂಬುದು ಮನುಷ್ಯನಿಗೆ ಸಂತೋಷವನ್ನೇ ಕೊಟ್ಟಿದೆ. ಏನು ಅನುಮಾನ ಇಲ್ಲ, ಫಲ ಉಂಟು, ಸಿಕ್ಕಿದ್ದಾರೆ, ತಿಂದಿದ್ದಾರೆ, ಸಂತೋಷದಲ್ಲಿ ಕಳೆದಿದ್ದಾರೆ ಅಂತ ಕಾಣ್ತದೆ. ಮಾತ್ರ ಅಲ್ಲ, ಇನ್ನು ನಾವು ಪರಿಸರದ ಬಗ್ಗೆ ಮಹಾಭಾರತಕ್ಕೆ ಬಂದರೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಪಾಂಡವರು ಕಾಡಲ್ಲೇ ಕಳೆದದ್ದು, ಸುಖದಲ್ಲಿ ಕಳೆದಿದ್ದಾರೆ. ಕಷ್ಟ ಬಂತು ಅಂತ ಎಲ್ಲಿ ಕಂಡು ಬರಲಿಲ್ಲ. ಮಾತ್ರ ಅಲ್ಲ, ಶ್ರೀಕೃಷ್ಣ ಪರಮಾತ್ಮನೇ ಅವನ ಕಿರೀಟದಲ್ಲಿ ಒಂದು ನವಿಲಿನ ಗರಿ ಉಂಟು. ಈಗಲೂ ಯಕ್ಷಗಾನ ಆಟ ಮಾಡುವಾಗ ನಮ್ಮ ಕಿರೀಟದಲ್ಲಿ ನವಿಲಿನ ಗರಿ ಇರ್ತದೆ. ಅದಕ್ಕೆ ಅದೇನು ಸಂಕೇತ ಅಂದರೆ ಪರಿಸರದ ಸಂಕೇತ. ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಪರಿಸರದ ಬಗ್ಗೆ ಗಮನ ಹರಿಸಿಕೊಡುವಂಥ ತೀವ್ರದ
ಒಂದು ಜರೂರತ್ ಈಗ ಉಂಟು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದರ ಬಗ್ಗೆ. ಓಕೆ ಸರ್, ಇದೀಗ ಈ ಪರಿಸರ ತಾವು ಹೇಳಿದ್ರಿ, ಸಂತೋಷ. ಈಗ ಪರಿಸರ ಮಾಲಿನ್ಯದಲ್ಲಿ ಎಷ್ಟು ವಿಧ? ನಾನು ಆಗಾಗಲೇ ಹೇಳಿದೆ, ಪಂಚಭೂತ ಶಕ್ತಿಗಳು ಏನೋ ಮಾಲಿನ್ಯ ಆಗ್ತದೆ, ಯಾವ ರೀತಿಯಲ್ಲಿ ಅಂತ. ಅಂದ್ರೆ ಅದನ್ನ ಯಾವ ರೀತಿ ನಾವು ನೋಡ್ಬೋದು, ಮಾಲಿನ್ಯದಲ್ಲಿ ಎಷ್ಟು ವಿಧಗಳು ಅಂತ ನಾವು ಹೇಗೆ ಕಂಡುಹಿಡಿಬಹುದು? ಪರಿಸರ ಅಂದ್ರೆ ಖಾಲಿ ಭೂಮಿ ಮಾತ್ರ ಅಲ್ಲ, ಕಾಡನ್ನು ಕಡಿಯುವುದು ಮಾತ್ರ ಅಲ್ಲ. ಹಾಗಾಗಿ ಹೇಗೆ ಅಂತ ತಾವು ಇದನ್ನು ಅರ್ಥ ಮಾಡ್ಕೊಂಡಿದ್ದೀವಿ? ಎಸ್, ನಾನು ಅರ್ಥ ಮಾಡಿಕೊಂಡ ಪ್ರಕಾರ ಪರಿಸರ ಮಾಲಿನ್ಯವನ್ನು ಮನುಷ್ಯ ತಿಳಿದೆಯೋ ತಿಳಿಯದೆಯೋ 3 ನಮೂನೆಯಲ್ಲಿ ಮಾಲಿನ್ಯ ಮಾಡ್ತಾ ಬಂದಿದ್ದಾನೆ. ಜಲ ಮಾಲಿನ್ಯ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ. ಈ 3 ಮಾಲಿನ್ಯ ಮಾಡಿಕೊಂಡು ನಾವು ಬಂದರೆ ಮನುಷ್ಯ ಬದುಕುವುದು ಹೇಗೆ ಅಂತ ನನಗೆ ಅರ್ಥ ಆಗುವುದಿಲ್ಲ. ಅದು ಬಿಟ್ಟು ಮನುಷ್ಯ ಇಲ್ಲ. ಇದು ಮನುಷ್ಯನ ಸರ್ವನಾಶಕ್ಕೆಲ್ಲ ಕಾರಣ ಆಗ್ಬೋದು. ಹಾಗೆ ಮುಂದೆ ಹೋದರೆ ಸ್ವಲ್ಪ ಯೋಚನೆ ಮಾಡೋದು ಸಮಯ ಈಗ ಖಂಡಿತವಾಗಿ ಬಂದಿದೆ ಸ್ವಾಮಿ. ಸರ್, ಇದೀಗ ಈ 3 ವಿಚಾರದಲ್ಲಿ ನಾವು ಈಗಾಗಲೇ ಹೇಳಿದೆ, ಆ 3ರಲ್ಲಿ ಒಂದು ಸಂಕ್ಷಿಪ್ತವಾಗಿ ಸಣ್ಣ ವಿಚಾರದಲ್ಲಿ ಹೇಳುದಾದ್ರೆ ಒಂದೊಂದು ಯಾವ ಯಾವ ರೀತಿಯಲ್ಲಿ ಮಾಲಿನ್ಯ ಆಗ್ತಾ ಇದೆ ಅಂತ. ಅಂದ್ರೆ ಈಗ ಕುಡಿಯುವ ನೀರು, ತಾವು ಹೇಳಿದ ಕುಡಿಯುವ ನೀರು, ನಾವು ಬಾವಿಯಲ್ಲಿ ಹೋದ್ರೆ ಮಾಲಿನ್ಯ ಎದ್ದು ಬರ್ತದೆ. ಕುಡಿಲಿಕ್ಕೆ ನೀರಿಲ್ಲ, ನಾವು ಮಹಾನಗರ ಪಾಲಿಕೆ ಸರ್ಕಾರ ಕೊಡುವ ನೀರನ್ನು ಆ ರೀತಿ ಹೇಗೆ ತಾವು ಅದನ್ನು ಅರ್ಥೈಸ್ಕೊಳ್ತೀರಿ? ಭೂಮಿ ಇರ್ಬೋದು, ನೀರು ಇರ್ಬೋದು, ಹೇಗೆ ಅಂತ ಅದಕ್ಕೆ ಸ್ಪಷ್ಟೀಕರಣ ಬೇಕಾದಷ್ಟು ಕೊಡ್ಬೋದು ನೋಡಿ. ನಾವೀಗ ಹೈವೇಲಿ ಇರುವವರು ಜಲ ಮಾಲಿನ್ಯ ನಾನು ಹೇಳ್ತೇನೆ. ಮುಂದೆ ಹೋದರೆ ಕೂಳೂರು ಹತ್ತಿರ ಫಲ್ಗುಣಿ ನದಿ ಉಂಟು, ಅರಬ್ಬಿ ಸಮುದ್ರ ಸೇರ್ತದೆ. ರಾತ್ರಿ ಆಗಲು ಹೋಗುವಾಗ ಗಾಡಿಯಲ್ಲಿ ಕೆಲವರಲ್ಲಿ ಏನು ಮಾಡ್ತಾರೆ, ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ತುಂಬಿಕೊಂಡು ಆ ನದಿಗೆ ಬಿಸಾಡ್ತಾರೆ. ಇನ್ನು ಮುಂದೆ ಹೋದಾಗ ನಂದಿನಿ ನದಿ ಬರ್ತದೆ, ಅಮ್ಮ ಪಾವಂಜೆ ಬ್ರಿಡ್ಜ್, ಅದು ಅರಬ್ಬಿ ಸಮುದ್ರ ಸೇರ್ತದೆ. ಅಲ್ಲಿ ಹೋಗಿ ಕೂಡ ಗಾಡಿಯಲ್ಲಿ ಹೋಗೋದು, ಅದಕ್ಕೆ ಬಿಸಾಡೋದು. ಮುಂದೆ ಹೋದರೆ ಹತ್ತಿರ ನಮ್ಮ ಜಿಲ್ಲೆಯಲ್ಲಿ ನಾನು ಹೇಳುವಂಥ ಉದಾಹರಣೆಗಳು. ಮುಂದೆ ಹೋದಾಗ ಬಾಪರನಾಡಲ್ಲಿ ಮುಲ್ಕಿ ನದಿ, ಅಲ್ಲಿ ಶಾಮಾವಿ ನದಿ, ಅಲ್ಲಿ ಅದಕ್ಕೆ ಬಿಸಾಡೋದು. ಎಲ್ಲ ವೇಸ್ಟ್ಗಳು ಬಿಸಾಡಿಕೊಂಡೇ ಹೋಗ್ತಾ ವಿನಃ ಅದರ ರಕ್ಷಣೆ ಮಾಡ್ತಿಲ್ಲ. ಮಾತ್ರ ಅಲ್ಲ, ಇನ್ನು ಅದರ ಬಗ್ಗೆ ಇನ್ನೂ ಆಳವಾಗಿ ಹೋದರೆ ನಗರೀಕರಣದಿಂದಾಗಿ ಒಳಚರಂಡಿ ನೀರು ಸೇರುವುದು ಸರ್, ಹಾಗಾಗಿ ಅದು ಕೂಡ ಮಾಲಿನ್ಯ ಆಗ್ತದೆ. ಇವತ್ತು ಮತ್ಸ್ಯಗಳಲ್ಲಿ ಮೀನೇ ಇಲ್ಲ, ಮೀನುಗಾರರಿಗೆ ಮೀನಿಲ್ಲ, ಈ ನಮೂನೆ ಆಗಿದೆ, ಮಾಲಿನ್ಯ ಕಡಿಮೆ ಆಗಿದೆ. ಅವುಗಳಿಗೆ ಬದುಕದಾಗೆ ನಾವೇ ಮಾಡಿದ್ದು, ಇವತ್ತು ಮಾಲಿನ್ಯ ಪೂರಕವಾಗಿ ಮಾಡಿದ್ದು. ಇನ್ನು ಜಲ ಮಾಲಿನ್ಯ ಬಗ್ಗೆ ಹೇಳಿದೆ, ವಾಯು ಮಾಲಿನ್ಯ, ಸಿಕ್ಕಾಪಟ್ಟೆ ಕ್ರ್ಯಾಕರ್ಸ್ ಬಿಡೋದು, ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗ್ತಾ ಉಂಟು, ಆಕ್ಸಿಜನ್ ಕಡಿಮೆ ಆಗ್ತಾ ಉಂಟು. ಕೈಗಾರಿಕೆಗಳಿಂದ ಬೇಕಾದಷ್ಟು ಹೊರಸೂಸುವಂಥ ಕಾರ್ಬನ್ ಡೈಆಕ್ಸೈಡ್ ಅದು ವಾತಾವರಣ ಸೇರಿಕೊಳ್ತದೆ. ಇದರ ಬಗ್ಗೆ ಯಾರೂ ಚಿಂತನೆಯೂ ಇಲ್ಲ. ಕೈಗಾರೀಕರಣದಲ್ಲಿ ನೆಪದಿಂದ ಪರಿಸರ ನಾಶ ಆಗ್ತದೆ. ಒಂದು ಮಾತು ನೀವು ಕೇಳಿ ನಾನು, ಮಹಾತ್ಮ ಗಾಂಧಿ ಇದೇ ರೋಡಲ್ಲಿ ಹೋಗಿದ್ದಾರೆ, 105 ವರ್ಷಗಳಿಂದ ಹೇಳಿದ್ದಾರೆ. ಅವರು ಆಗಲೇ ಒಂದು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹೇಳಿದಂಥ ಮಾತು, ನೀವು ಅಭಿವೃದ್ಧಿ ಪಥದಲ್ಲಿ ಪರಿಸರ ನಾಶ ಮಾಡಬೇಡಿ ಅಂತ ಒಂದು ಮಾತು ಬಂದಿದೆ. ಆವತ್ತೇ ಅವರೇ ಕಂಡು ಹೇಳಿದ್ದಾರೆ ಅದನ್ನು. ಹಾಗಾಗಿ ಆ ಚಿಂತನೆಯನ್ನು ನಾವು ಮರಿತಾ ಇದ್ದೇವಲ್ಲ ಎಂಬುದು ಸ್ವಲ್ಪ ಬೇಸರದ ವಿಷಯ ಅಂತ ನನಗೆ ಕಾಣುತ್ತದೆ. ಅಂದರೆ ಗಾಂಧೀಜಿಯವರ ಎಲ್ಲ ತತ್ವಗಳನ್ನು ನಾವು ಪಾಲಿಸ್ತೇವೆ, ಆದರೆ ಪರಿಸರಕ್ಕೆ ಬಂದಾಗ ಮಾತ್ರ ಏನಿಲ್ಲ, ಹೋಯ್ತಲ್ಲ. ಆ ಪುಣ್ಯಾತ್ಮ ಹೇಳಿದ ಮಾತುಗಳು ಬೇಸರದಲ್ಲಿ ಹೇಳಿದ ಮಾತು. ಸರ್, ಇದಕ್ಕೆ ಪೂರಕವಾಗಿ ನಮ್ಮ ಈಗ ಈ ಪರಿಸರ ಮಾಲಿನ್ಯ ಆಯ್ತು, ಜನ ಏನ್ ಮಾಡ್ತಾ ಇದ್ದಾರೆ, ಇದು ಪರಿಸರ ಮಾಲಿನ್ಯ ಆಯ್ತು ಅಂತ ಹೇಳಿ ಈಗ ಅನ್ಯ ಗ್ರಹಗಳತ್ತ ದೃಷ್ಟಿಯನ್ನು ಇಟ್ಟಿದ್ದಾರೆ. ನಾಳೆ ಇಲ್ಲಿಗೆ ಏನಾದ್ರೂ ನಾವು ಬೇರೆ ಗ್ರಹದಲ್ಲಿ ಈ ವಿಚಾರದಲ್ಲಿ ವಿಜ್ಞಾನಿಗಳು ಇತರ ಗ್ರಹದಲ್ಲಿ ಏನು ಮಾನವ ಬದುಕು ಸಾಧ್ಯವಾ ಅನ್ನತಕ್ಕಂಥ ಯೋಚನೆಯಲ್ಲಿದ್ದಾರಲ್ಲ ಸರ್. ಸ್ವಾಮಿ, ಎಷ್ಟು ಮುಂದೆ ಹೋಗಲಿ ವಿಜ್ಞಾನ ಆಗಲಿ ತಂತ್ರಜ್ಞಾನ ಆಗಲಿ, ಎಷ್ಟು ಮುಂದೆ ಹೋಗಲಿ, ಎಷ್ಟು ಮುಂದೆ ಹೋದರೂ ಸಮೇತವಾಗಿ ಈ ಭೂಮಿಯನ್ನು ಬಿಟ್ಟು ಮನುಷ್ಯನೇ ಜೀವ ಅಂತ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮೇಲೆ ಹೋಗಿ ಬರ್ಬೋದು. ಮೊನ್ನೆ ಶುಭಾಂಶ ಶುಕ್ಲ ನಿಮ್ಮ ಪ್ರಶ್ನೆಗೆ 310 ಬಾರಿ ಭೂ ಪ್ರದಕ್ಷಿಣೆ ಮಾಡಿ ಬಂದದ್ದು ಕೆಳಗೆ ಕೊನೆಗೆ. ಯಾಕೆ ಕೇಳಿದರೆ, ಮೇಲೆ ಹೋದರೆ ಇತರ ಗ್ರಹಗಳಲ್ಲಿ ಮಾನವನಿಗೆ ಬೇಕಾದ ಆಕ್ಸಿಜನ್ ಇಲ್ಲ, ಆಮ್ಲಜನಕ ಇಲ್ಲ. ಮತ್ತೆ ಅಲ್ಲಿ ಹೋದರೆ ಬಿಳಿ ಮಣ್ಣು ಇರುವುದು, ಯಾಕೆಂದರೆ ಸೂರ್ಯಕಿರಣ ಬೀಳುವುದಿಲ್ಲ ಅಲ್ಲಿ. ಹಾಗಾಗಿ ಮನುಷ್ಯ ಆಮ್ಲಜನಕ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮಣ್ಣು ಸರಿ ಇಲ್ಲ, ಸೂರ್ಯಕಿರಣ ಇಲ್ಲ. ಹಾಗಾಗಿ ಭೂಮಿಯನ್ನು ಬಿಟ್ಟು ನಾವು ಎಷ್ಟು ತಂತ್ರಜ್ಞಾನವ ವಿಜ್ಞಾನವ ಎಷ್ಟು ಮುಂದೆ ಹೋಗುವ ಅಲ್ಲ ಅಂತ ನಾನು ಹೇಳಿದೆ ಅಲ್ಲ, ಅದಕ್ಕೆ ಒಪ್ಪುವವನು. ಆದರೆ ಇದನ್ನು ನಮ್ಮ ಭೂಮಿ ನಮ್ಮ ಭವಿಷ್ಯ ಎಂಬುದನ್ನು ಸದಾ ಅರ್ಥ ಮಾಡಿಕೊಡ್ಬೇಕು. ಅದಕ್ಕೆ ನಾನು ಹೇಳೋದು ನರ್ಚರ್ ನೇಚರ್, ಅದರಲ್ಲಿ ಒಂದು ವರ್ಬ್ ಉಂಟು, ಒಂದು ನೌನ್ ಉಂಟು. ಆ 2 ವರ್ಡ್ಗಳನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ತುಂಬ ಮುಂದಕ್ಕಾದರೂ ಪ್ರಯೋಜನ ಆಗ್ಬೋದು ಅಂತ ನನ್ನ ಆಸೆ. ಇದಕ್ಕೊಂದು ನಾನು ಉಪಮೇಯ ಅಂದರೆ, ಅವರು ಬೇರೆ ಒಂದು ಅನ್ಯ ಗ್ರಹಗಳನ್ನು ಸಂಶೋಧಿಸುವ ಬದಲು ಈ ಒಂದು ಭೂಮಿಯನ್ನು ಹೇಗೆ ನಾವು ಉಳಿಸ್ಕೊಳ್ಬೋದು, ಅದಕ್ಕೆ ಏನಾದರೂ ಅಧಿಕವಾಗಿ ವೆಚ್ಚ ಮಾಡ್ತಾ ಇದ್ರೆ ಈ ಮನುಷ್ಯನಿಗೆ ಭೂಮಿ ಉಳ್ದಾಗೆ ಆಗ್ತದೆ, ಪರಿಸರ ಉಳ್ದಾಗ್ತದೆ. ಏನು ಹೇಳ್ತೀರಿ ಸರ್? ಹಾಗೆ ಮಾಡ್ಬೋದಲ್ಲ? ಖಂಡಿತವಾಗಿ ಆ ಯೋಚನೆ ಮಾಡಿದ್ರೆ ಬಹಳ ಬಹಳ ಒಳ್ಳೆಯದು. ಓಕೆ ಸರ್, ಇದೀಗ ಈ ಪರಿಸರದ ಬಗ್ಗೆ ನಾವು ಜೀವಶಾಸ್ತ್ರದಲ್ಲಿ ಒಂದು ವಿಚಾರಗಳು ಬಂದಾಗ ಯಾವ ರೀತಿ ಒಂದು ಇದಕ್ಕೆ ಸೃಷ್ಟೀಕರಣ ಒಂದು ಕೊಡ್ಬೋದು ಸರ್? ಉಂಟಾ ಅದರಲ್ಲಿ ನಿಜವಾಗಿ ಒಂದು ಜೀವಶಾಸ್ತ್ರೀಯ ವಿಚಾರಗಳು ಉಂಟಾ? ಹೇಗೆ? ಖಂಡಿತವಾಗಿ ಉಂಟು. ಈ ಬಯಾಲಜಿ ಮತ್ತು ಇಕಾಲಜಿ ಪರಸ್ಪರ ಸಂಬಂಧಪಟ್ಟ ಸಬ್ಜೆಕ್ಟ್ಗಳದು. ಯಾಕಂದರೆ ಇಲ್ಲಿ ತನಕ ಅಂದರೆ ಜೀವಶಾಸ್ತ್ರ
ಇವತ್ತು ಕಪ್ಪೆಗಳೇ ಇಲ್ಲ. ಸ್ವಾಭಾವಿಕವಾಗಿ ದೇವರು ಕೊಟ್ಟದ್ದು ಕಪ್ಪೆಗಳು ಇರ್ತಿದ್ರೆ ನಮ್ಮ ನೀರಿನಲ್ಲಿರುವಂಥ ಕೀಟನಾಶಕಗಳನ್ನು ಅವು ತಿಂತವೆ. ಇವತ್ತು ಕಪ್ಪೆಗಳಿಲ್ಲ, ಮಾತ್ರ ಕ್ರೇನ್ಸ್ ಇಲ್ಲ. ಎಲ್ಲ ಹಳ್ಳಿಗಳಿಗೆ ಕಾಗೆಗಳು ಕೂಡ ಕಡಿಮೆ ಆಯಿತು, ಗುಬ್ಬಚ್ಚಿಗಳು ಕಡಿಮೆ. ಯಾಕಂದರೆ ಮನುಷ್ಯ ಕೀಟನಾಶಕ ಎಲ್ಲ ನಾಶಕಗಳು, ಕ್ರಿಮಿನಾಶಕ ಎಲ್ಲ ನೀರಿಗೆ ಹಾಕಿದ್ದಾನೆ, ತೋಟಕ್ಕೆ ಹಾಕ್ತಾನೆ, ಅದು ಮಣ್ಣಿಗೆ ಬೀಳ್ತದೆ. ಮಣ್ಣಿಂದ ಮಳೆ ಬರುವಾಗ ನೇರವಾಗಿ ಇದು ನೀರಿಗೆ ಸೇರ್ತದೆ. ಅವುಗಳಿಗೆ ಗೊತ್ತಿಲ್ಲ ಪಾಪ, ನೀರು ಕುಡಿತವೆ. ಹಾಗಾಗಿ ಇವತ್ತು ಸರ್ವನಾಶ ಆಗುವ ಕಪ್ಪೆಗಳು ಇಲ್ಲ. ಈಗ ಹಳ್ಳಿಗಳೇ ಸಮೇತ ಕಪ್ಪೆ ನೋಡಲಿಕ್ಕಿಲ್ಲ. ಅದು ಪ್ರಕೃತಿ ಕೊಟ್ಟಂಥ ಕೊಡುಗೆ ನಮಗೆ. ಇವತ್ತು ಅದನ್ನೇ ನಾಶ ಮಾಡ್ತಾ ಬಂದೇವಲ್ಲ. ಸರ್, ಇದೀಗ ಈ ವಿಚಾರದ ನಾವು ಹೇಳೋದಾದ್ರೆ, ಈ ಪ್ರಕೃತಿ ಅಂದ್ರೆ ನಮ್ಮ ಒಂದು ಭೂಮಿಗೆ ಒಂದು ಧಾರಣಾ ಶಕ್ತಿ ಅಂತ ಇರ್ತದೆ ಸರ್. ನಾವು ಎಷ್ಟು ಕೆಮಿಕಲ್ ಹಾಕಿದ್ರು ಇಲ್ಲ ಅದು ಕರಗಿಸಿಕೊಳ್ತದೆ ಅಂತ ಕೆಲವರೆಲ್ಲ ವಾದ ಮಾಡ್ತಾರೆ. ಅದು ಸಾಧ್ಯನಾ? ಯಾಕೆಂದ್ರೆ ನಾವು ಅಷ್ಟು ನೀವು ಹೇಳಿದ ಹಾಗೆ ರಾಸಾಯನಿಕಗಳನ್ನು ಹಾಕ್ತಾ ಹೋಗ್ತಾ ಇದ್ದಾಗೆ ಭೂಮಿಗೆ ಒಂದು ಮಣ್ಣು ಸವಕಳಿ ಅಂತ ಇರ್ತದಲ್ಲ ಸರ್? ಇರ್ತದೆ. ಹೇಗೆ ಹೇಳ್ತೇವೆ? ರಾಸಾಯನಿಕ, ಕ್ರಿಮಿನಾಶಕ, ಕೀಟನಾಶಕ ಆಗ್ರೋ ಸೆಂಟರ್ಗಳಿಗೆ ಬೇಕಾದಷ್ಟು ಸಿಗ್ತವೆ. ಅದನ್ನು ತರೋದು, ಹಾಕೋದು. ಅದು ಏನಾಗ್ತದೆ ಅಂದರೆ ಅದು ಅಲ್ಲಿ ನಿಲ್ಲುವುದಿಲ್ಲ. ಮಳೆ ಬರೋ ಕೊಚ್ಚಿಕೊಂಡು ನೀರು ಸೇರ್ತದೆ. ಭೂಮಿಗೆ ಸಾಧ್ಯ ಉಂಟು ಅಂತ ಇಲ್ಲ. ಅದಕ್ಕೆ ಕೂಡ ಒಂದು ಲಿಮಿಟೇಷನ್, ಪ್ರತಿಯೊಂದೇ ಕೂಡ ಒಂದು ಲಿಮಿಟೇಷನ್ ಅಂತ ಇರ್ತದೆ. ಅದಕ್ಕಿಂತ ಹೆಚ್ಚಿಗಾದರೆ ಭೂಮಿಗೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಾರದು. ಎಲ್ಲಿ ತನಕ ಅಂದರೆ ನೀವು ಕೇಳಿದ ಪ್ರಶ್ನೆ ಒಳ್ಳೆದಾಯಿತು. ಈ ಅಟ್ಮಾಸ್ಫಿಯರ್ ಮೇಲೆ ಓಝೋನ್ ಪದರ ಅಂತ ಉಂಟು. ವಿಜ್ಞಾನಿಗಳು ಹೇಳಿದ್ದಾರೆ 10 ವರ್ಷಗಳಿಂದ ನಮಗೆ ಅದಕ್ಕೆ ಬೇಕಾದಂಥ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಓಝೋನ್ ಪದರ ಸಮೇತವಾಗಿ ದುರ್ಬಲ ಆಗ್ತಾ ಉಂಟು ಎಂಬ ಕರೆಗಂಟೆಯನ್ನು 10 ವರ್ಷಗಳಿಂದ ವಿಜ್ಞಾನಿಗಳು ಹೇಳಿದಂಥ ಮಾತು ನನಗೆ ಸರಿ ನೆನಪುಂಟು. ಆದರೂ ಇದರ ಬಗ್ಗೆ ಕೂಡ ಈಗಲೂ ಯಾರೂ ಚಿಂತನೆ ಮಾಡುವುದಿಲ್ಲಲ್ಲ ಎಂಬುದೇ ಬೇಸರ. ಅಂದರೆ ಅದು ಓಝೋನ್ ಎಷ್ಟು ದೊಡ್ಡದಾಗ್ತಾ ಇದೆ ಅಂತಕ್ಕಂಥದ್ದನ್ನು ಅದನ್ನು ದೃಷ್ಟಿಯನ್ನು ನೆಟ್ಟಿದ್ದಾರೆ. ಆದರೆ ಅದನ್ನು ಪುನಃ ಮತ್ತಷ್ಟು ಅದನ್ನು ಮುಚ್ಚಿ ನಾವು ಯಾವ ರೀತಿ ಪರಿಸರ ಉಳಿಸಬೇಕು, ಸೂರ್ಯನ ಕಿರಣ ನೇರವಾಗಿ ಬೀಳದಾಗಿ ಏನು ಮಾಡ್ಬೋದು, ಅದರ ಬಗ್ಗೆ ನೀವು ಹೇಳಿದಾಗೆ ಯಾರು ಚಿಂತನೆ ಮಾಡ್ತಾ ಇಲ್ಲ ಎಂಬುದು ಸ್ವಲ್ಪ ಬೇಸರ ಕಾಣ್ತದೆ. ಸರಿ ಸರ್, ಇದೀಗ ಒಂದು ಕಡೆ ನಾವು ಪರಿಸರವನ್ನು ನೋಡಿದಾಗ ಈ ಆಕ್ಸಿಜನ್ ಮುಖ್ಯವಾಗಿ ಮನುಷ್ಯ ಇರಲಿ, ಯಾವುದೇ ಜಲಚರ ಇರಲಿ, ಜೀವ ಇರಲಿ, ಪ್ರಾಣಿಗಳಿರಲಿ ಬದುಕಲಿಕ್ಕೆ ಅತ್ಯಂತ ಅಗತ್ಯ. ಸರ್, ಈ ಒಂದು ಆಕ್ಸಿಜನ್ ನಮಗೆ ಬೇಕಾಬಿಟ್ಟಿ ಉಚಿತವಾಗಿ ಸಿಗ್ತದೆ ಅಂತ ಮನುಷ್ಯ ಅದನ್ನು ಬೇಕಾಬಿಟ್ಟಿ ಈಗ ಬಳಸ್ತಾ ಇದ್ದಾನೆ, ಸರಿ. ಆದರೆ ಮುಂದಿನ ದಿನಗಳಲ್ಲಿ ಈ ಆಕ್ಸಿಜನ್ಗೂ ಒಂದು ರೀತಿಯಲ್ಲಿ ನಿಯಂತ್ರಣ, ಕಡಿವಾಣ ಇದೆಯಾ? ಎಷ್ಟು ಹೊತ್ತಿಗೆ ಅದು ಏನು ಪ್ರೊಡಕ್ಷನ್ ಹೇಗೆ ಆಗ್ತದೆ ಏನು ಅಂತ ಸ್ವಲ್ಪ ಮಾಹಿತಿ ಕೊಡ್ಬೋದಾ ಸರ್? ಖಂಡಿತವಾಗಿ. ಈ ಪ್ರಶ್ನೆಯನ್ನು ಅನೇಕ ನನ್ನ ಸಹೋದ್ಯೋಗಿಗಳು ನನ್ನ ಹತ್ರ ಕೇಳಿದರು. ಸರ್, ನೀವು ಆಕ್ಸಿಜನ್ ಕಡಿಮೆ ಆಗ್ತಾ ಉಂಟು, ಬೊಬ್ಬೆ ಆಗ್ತಾ ಇದ್ದೀರಿ, ಇದು ಏನು ಅಂತ. ಫೋಟೋಸಿಂಥಸಿಸ್ ಆಗ್ತದಲ್ವ ಅಂತ. ಫೋಟೋಸಿಂಥಸಿಸ್ ರಾತ್ರಿ ಸಮಯಕ್ಕೆ ಫೋಟೋಸಿಂಥಸಿಸ್ ಆಗೋದಿಲ್ಲ, ಹಗಲಿಗೆ ಮಾತ್ರ. ಯಾಕಂದರೆ ಅದು ಸನ್ಲೈಟ್ ಬೇಕು ಅದಕ್ಕೆ. ರಾತ್ರಿ ಆಮ್ಲಜನಕ ಬಿಡುಗಡೆ ಮಾಡೋದಿಲ್ಲ, ಮರಗಿಡಗಳು ಬಿಡುಗಡೆ ಮಾಡುವುದಿಲ್ಲ. ಯಾಕಂದರೆ ಈಗ ಸನ್ಲೈಟ್ ಇಲ್ಲಲ್ಲ, ಅದರ ಮೇಲೆ ಲಿಮಿಟೇಷನ್, ಹಗಲಿಗೆ ಮಾತ್ರ. ನೋಡಿ, ಈಗ ಮಳೆಗಾಲದಲ್ಲಿ ಸರಿಯಾದ ಸೂರ್ಯಕಿರಣ ಇಲ್ಲದೆ ಹೂಗಳ ಬೆಲೆಗಳು ದುಬಾರಿಯಾಗಿದೆ. ಹೂಗಳೇ ಸಿಗ್ತಾ ಇಲ್ಲ, ಹೂಗಳು ಅರಳುವುದಿಲ್ಲ. ಅರಳಿಕೆ ಇಲ್ಲಿ ದಾಸವಾಳ ಸಿಕ್ಕುವುದಿಲ್ಲ ಸ್ವಾಮಿ. ಹಳ್ಳಿಗಳಲ್ಲಿ ದಾಸವಾಳ ಬೇಕಾದಷ್ಟು ಮುನ್ನೆ ತನಕ ಆಗ್ತಿತ್ತು. ಈಗ ದಾಸವಾಳ ಇಲ್ಲ ನಮ್ಮ ಗಾರ್ಡನ್ಗಳಲ್ಲಿ. ಪೂಜೆಗೆ ಬೇಕಂದ್ರೆ ಒಂದು ಹೂ ಸಿಗೋದಿಲ್ಲ. ಮಲ್ಲಿಗೆ ಈ 2,500 ರೂಪಾಯಿ ತಗೊಳ್ತಾರೆ, 3,000 ರೂಪಾಯಿ ತಗೊಳ್ತಾರೆ, ಅಟ್ಟಿಗೆ ತಗೊಳ್ತಾರೆ ಅವರು. ಯಾಕಂದರೆ ಸೂರ್ಯಕಿರಣ ಇಲ್ಲದೆ ಯಾವುದೂ ಆಗುವುದಿಲ್ಲ. ಸೂರ್ಯ ಬೆಳಕುಗಳು ಇಲ್ಲದೆ ಪ್ರಪಂಚವೇ ನಡೆಯುವುದಿಲ್ಲ. ಮಾತ್ರ ಅಲ್ಲ, ಆಕ್ಸಿಜನ್ ಕೂಡ ಅದೇ ಪ್ರಭೇದಕ್ಕೆ ಸೇರಿದೆ. ಹಾಗಾಗಿ ಪ್ರಕೃತಿಯ ನಾಶಕ್ಕೆಲ್ಲ ಕೈ ಹಾಕಿದ್ರೆ ಇನ್ನೊಂದು ನಾಶ ಆಗ್ತದೆ ನಮಗೆ ಮತ್ತೊಂದು ಕಡೆಯಿಂದ. ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಂಥ ತೀರ ಅಗತ್ಯ ಉಂಟು. ಓಕೆ, ಈಗ ನಾವಂದರೆ ನಮ್ಮ ಕೈಗಾರಿಕೆ ಇರ್ಬೋದು ಅಥವಾ ಬೇರೆ ಇರ್ಬೋದು, ವಾಹನಗಳ ಓಡಾಟ ಇರ್ಬೋದು, ಅದು ಕೂಡ ಹಗಲು ಹೊತ್ತಿನಲ್ಲೇ ನಡೀತದೆ. ಹಾಗಾಗಿ ಎಷ್ಟು ಆಕ್ಸಿಜನ್ ಪ್ರೊಡ್ಯೂಸ್ ಆಗ್ತದ ಅದಕ್ಕಿಂತ ಜಾಸ್ತಿ ನಾವು ಮಾಲಿನ್ಯ ಮಾಡಿ ಕಾರ್ಬನ್ ಡೈಆಕ್ಸೈಡ್. ಹೌದು. ಆಗ ಆಕ್ಸಿಜನ್ ಏನು ಉತ್ಪಾದನೆ ಕಡಿಮೆ ಆದಾಗ ಆಗ್ತದೆ. ಸರ್, ಮತ್ತೊಂದು ವಿಚಾರ ನಾನು ಇದಕ್ಕೆ ಕೇಳಬೇಕಂದ್ರೆ, ಮುಂದಿನ ದಿನಗಳಲ್ಲಿ ಮನುಷ್ಯ ಏನಾದರೂ ಆಕ್ಸಿಜನ್ ಒಂದು ಸಿಲಿಂಡರ್ ಇಟ್ಕೊಂಡು ಓಡಾಡ್ಬೋದು. ಬಹಳಷ್ಟು ನಾವು ಇದ್ರ ಬಗ್ಗೆ ನಾವೊಂದು ತಮಾಷೆಗೆ ಮಾತಾಡ್ತಾ ಇದ್ದೇವೆ. ತಾವು ಈ ವಿಚಾರದ ಹೇಳಿದಾಗ ಇದು ಮುಂದಿನ ದಿನಗಳಲ್ಲಿ ಗಂಭೀರ ಚಿಂತನೆ ಮಾಡಬೇಕಾಗ್ತದೆ ಹೇಗೆ ಅಂತ. ಮುಂದಿನ ದಿನಗಳಲ್ಲಿ ಏನೇ ಕಾಣ್ತದೆ, ಇದೇ ನಮ್ಮದು ಮುಂದೆ ಹೋದರೆ ಆಕ್ಸಿಜನ್ ಸಿಲಿಂಡರ್ ಕಟ್ಟಬೇಕಾದೀತ ಅಂತ ಕಾಣ್ತದೆ. ಯಾಕಂದರೆ ಆಕ್ಸಿಜನ್ ಇಲ್ಲದೆ ಮನುಷ್ಯನಿಗೆ ಬದುಕಲಿ, ಪ್ರಾಣವಾಯು ಇರುತ್ತೆ ಮಾತ್ರ. ಆಕ್ಸಿಜನ್ ಅಲ್ಲೆಲ್ಲ ಕಾರ್ಬನ್ ಡೈ ಹೊರಗೆ ಬರ್ತದೆ. ಕರೆಕ್ಟ್. ಇದು ಯೋಚನೆ ಮಾಡದಿದ್ದರೆ ಆಕ್ಸಿಜನ್ ಕಡಿಮೆ ಆಗ್ತವೆ ಅಂದರೆ ನೀವು ನಂಬಲಿಕ್ಕಿಲ್ಲ. ಆಕ್ಸಿಜನ್ ಪ್ರಮಾಣ ಡೆಲ್ಲಿಯಲ್ಲಿ ತೀರಾ ಕಡಿಮೆ ಉಂಟು. ಅವರು ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ರಜೆ ಕೊಡೋದು, ಶಾಲೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದು. ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಮಕ್ಕಳಿಗೆ ದಮ್ಗಿಡ್ತದಲ್ಲಿ ಅಸ್ವಸ್ಥರಾಗ್ತಾರೆ. ಆಕ್ಸಿಜನ್ ಪ್ರಮಾಣ ಕಡಿಮೆ ಉಂಟು. ಈಗ ಪೇಟೆ ಪಟ್ಟಣಗಳಲ್ಲಿ ಕಾಯಿಲೆ ಬಂದರೆ ಡಾಕ್ಟರ್ ಹೇಳ್ತಾರೆ ಊರಿಗೆ ಹೋಗಿ ಅಂತ ಹೇಳ್ತಾರೆ. ಆಕ್ಸಿಜನ್ ಪ್ರಮಾಣ ಕಡಿಮೆ ಉಂಟು, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಉಂಟು, ಆರೋಗ್ಯ ಗುಣ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿಗೆ ಡಾಕ್ಟರ್ಗಳಿಗೆ ವೈದ್ಯರಿಗೆಲ್ಲ ಭಾರಿ ಕಷ್ಟ ಉಂಟು. ಇದನ್ನು ಸ್ವಲ್ಪ ನಾವು ಗಂಭೀರವಾಗಿ ತಿಳಿದುಕೊಳ್ಬೇಕು. ಮಕ್ಕಳಿಗೆ ಶಾಲೆ ಕೂತ್ಕೊಳ್ಳಿಕ್ಕಿಲ್ಲ ಡೆಲ್ಲಿಯಲ್ಲಿ ಎಂಬುದು ಕೂಡ
ಪ್ರಶ್ನಾತೀತ ಚಿಂತನೆ ಅಗತ್ಯ ಉಂಟು ಈಗ. ಅಂದ್ರೆ ಈಗ ಇದನ್ನು ನಾವು ಚಿಂತನೆ ಮಾಡುವಾಗ ಇದೊಂದು ಎಷ್ಟು ದೊಡ್ಡ ಗಂಭೀರ ವಿಚಾರ ಅಂತ ನಾವು ತಿಳ್ಕೊಳ್ಬೇಕು. ಖಂಡಿತ ಅಂದ್ರೆ ನಮ್ಮ ದೈನಂದಿನ ಬದುಕಿನಲ್ಲಿ ಇದರ ಬಗ್ಗೆ ಎಲ್ಲ ಚಿಂತನೆ ಮಾಡುವವರು ಕೂಡ ಕಡಿಮೆ ಆಗಿದ್ದಾರೆ. ಕಡಿಮೆ ಆಗಿದ್ದಾರೆ. ಓಕೆ ಸರ್.